ಅವಧಿಗೆ ಸಹತತ್ವ ಭಾವಿಯನ್ನು ಸ್ವೀಕಾರವಂತೊಂದು ಮಾತೆಗಳು ಬರ್ತಿಚ್ಚಿನ ಭೌತಿಕ ಜೈವಿಕ ದೈಹಿಕ ಲೌಕಿಕ ನಮನವಜ್ರತಾಪದಿ ಮಾಡ ಮತ್ತು ಕುಡಿದು ವಾ ಉದ್ದೇಶ ವಾ ಸಂಕಲ್ಪದಿ ಒಂದು ಮನೆಯಾಗನ್ನು ಸಂಪೂರ್ಣವಾಗಿ ತಿಳ್ಕೊಂಡ ಕುಟುಂಬ ಸಂತಾನ ಗ್ರಹ ಮತ್ತು ಕುರುಡು ಆ ನಾಗಶಿಲಾ ಪ್ರತಿಷ್ಠಾ ಪ್ರತ್ಯಕ್ಷ ಪ್ರತಿಷ್ಠೆ ಸುಲಗ್ನ ಮತ್ತು ಕುರುಡು ಬಂದು ಬರ್ತಿದ್ದು ಪ್ರಾರ್ಥನೆ ಬಾಯಿ ಮಹಾಗಣಪತಿ ಮಹಾಪ್ರಾರ್ಥನಾ ಸಮರ್ಪಯಾಮಿ ಮಹಾಗಣಪತಿಯವರ ವಾದಾಮಿ ಗೋವಿಂದ ಗೋವಿಂದ ಗೋವಿಂದ. सहस्रशीर्षं जगदेककुण्डलं पीताम्बरं धूम्रसहस्रोदरं उदारवीरं विशतं शकानं नमाम्यनन्तं भुवनेकनाथं पन्नकालविदं देवो अनन्तो नामनामक विष्णुपीठात्मने तुभ्यं नागराजनमोस्तुते ओंकाराप्रापां कटाक्षैरविपुलभयदां मूलिवृद्धेन्दुरेखां शङ्खं चक्रं कृपालं ऋषिकविकरे त्वं तेन्द्रनेत्रां सिंहस्कन्धादिरूढां त्रिभुवनमखिलं तेजसा पूरयन्तीं ध्याये दुर्गां दयाख्यां प्रदशपरिवृतां सेवितां सिद्धिकामीः जयन्ती मङ्गलाकाली भद्रकाली कपालिनी दुर्गा क्षमा शिवा धात्री स्वाहा सुधा नमोस्तुते श्रीरक्तेश्वर्यै नमः प्रार्थनां समर्पयामि సత్కర్మానుష్ఠానం కోరెత్తించడం మొదలుతుంది ఆ దేవుని ప్రతిష్ఠ అనుకున్నంత సుముహూర్తములను మాత్రమే బతుకుతుందా ఈ క్షేత్రపండ ఇచ్చిన క్షయంత్రాయతే ನಮ್ಮ ಪಾಲಕು ಬರ್ಪುಣಿಂಚಿನ ಒಂದು ಗ್ರಾಮ ರಾಷ್ಟ್ರವು ಬರ್ಪುಣಿಂಚಿನ ಕ್ಷಯತ್ವರು ಕೊರತೆರು ಕಾದಂಡ ಆ ಕೊರತೆಯನ್ನು ಕ್ಷಯತ್ವಗಳನ್ನು ಪೂರ ದೂರ ಮಲ್ಪುಣಿಂಚಿನ ಜಾಗವು ಒಂದು ಕೆಲವು ಕ್ಷೇತ್ರ ನಮಗೂ ಶ್ರೇಯಸ್ಸಾಗಲು ನಮ್ಮ ಇಲ್ಲಗೂ ಶ್ರೇಯಸ್ಸಾಗಲು ನಮ್ಮ ಕುಟುಂಬಕ್ಕೂ ಶ್ರೇಯಸ್ಸಾಗಲು ನಮ್ಮ
ತಳವಾಡ ವಿಷಯ ಸಾವರು ನಮ್ಮ ಗ್ರಾಮ ವಿಷಯ ಸಾವರು ಪಡೆದು ನಮ್ಮ ಪ್ರಾರ್ಥನೆ ಮತ್ತು ನಂತರ ಒಂದು ಜಾಗದಾದ ಒಂದು ಕ್ಷೇತ್ರ ಬಂದಾರ ಸಾಧ್ಯ. ಅಂಜನ ಕ್ಷೇತ್ರವು ನಮ್ಮ ಮಾತೆಲ್ಲ ಸೇರೊಂದ ನಾಗದೇವಿಯರ್ನಲ ಅಂಜನ ರಕ್ತೇಶ್ವರಿ ಅಪ್ಪನ ದಿವ್ಯವಾನಕನ ಸನ್ನಿಧಾನ. ಅಂಜನ ಸನ್ನಿಧಾನಗಳು ಅಪ್ಪನ ಪ್ರತಿಷ್ಠೆ ಮತ್ತು ಜೀವನ ಪರ್ಯಂತ ನಮ್ಮ ಸುಪಡು ಜೀವನ ಯೋಗ ನಮ್ಮ ಪಾಲು ಪ್ರಾಪ್ತಿಯಾಗು ಅದರ ಸಂಪೂರ್ಣವಾದ ಅನುಗ್ರಹ ನಮ್ಮ ಪಾಲು ತಿಕ್ಕು ಅಂಜನೆ ಸಾಹಿತ್ಯ ಮೂರು ಬೆಳಗ್ಗೆ ಕೂಡ ಒಂದು ವ್ಯವಸ್ಥೆ ಆಗುವ ಒಂದು ಗೋಡೆಯಲ್ಲಿ ಯಜ್ಞಯಾಗಾರ ಕರ್ಮವನ್ನು ನಿರಂತರವಾಗಿ ನಮ್ಮ ಒಂದು ಅಂಜಲಿ ಕಾಂಡೆ ವಿಘ್ನಕಾರಕರ ವಿಘ್ನನಾಶಕರ ಅಂಜನ ಮಹಾಗಣಪತಿ ಅನುಗ್ರಹ ಪ್ರಾಪ್ತಿ ಕೂಡ ಮಹಾಗಣಪತಿ ಹೋಮವನ್ನು ತಂದು ಐದ ಒಟ್ಟಿಗೂ ನಮ್ಮ ಒಂದು ನಂತರ ಕರ್ಮದ್ದಾರ ಉಂಡಾದ ವಾರಿಸದ ದೋಷವಿತ್ತಲ್ಲ ಗೋಡೆಗೆ ಬಂದಿರಕ ಈ ಆರೋಗ್ಯ ನಿರ್ಮಾಣ ನಂತರ ಸಂದರ್ಭಗಳು 3 ಮಂತ್ ನಂತರ ವ್ಯತ್ಯಾಸದ್ದಾರ ನಮ್ಮ ಪಾಲು ನಂತರ ವಾರಿಸಿದ ಗರಿಷ್ಠ ದೋಷವಿತ್ತಲ್ಲ ಪಾಪ ದುರಿತರ ಕೂಡ ನಿವೃತ್ತಿಯಾಗುವ ಉದ್ದೇಶ ಕೂಡ ಸರ್ವ ಪ್ರಾಯಶ್ಚಿತ್ತ ರೂಪವಾದ ಪವಮಾನ ಹೋಮ ಅಂಜನೆ ಗೋಡೆಯ ದಿನ ನಮ್ಮ ಚಕ್ರಾಂತರ ನಾಗದೇವರು ದೇವರು ಇನ್ನೊಂದು ದಿನ ಪ್ರಸನ್ನ ಪೂಜೆ ತಂದು ಅರನ್ನು ಶುಭ ಮುಹೂರ್ತದ ಲೆಕ್ಕಾದ ಅಂಜನೆ ನಮ್ಮ ಪ್ರತಿಷ್ಠೆ ನಂಚಿನ ಆ ಮುಹೂರ್ತಕ್ಕೆ ವಾರಿಸಿದ ವಿಷಯಗಳಿಗೆ ಇರುತ್ತಲ್ಲ ಆ ವಿಷಯಗಳಿಗೆ ಪೂರ ಪರಿಹಾರ ಅದು ಶಾಸ್ತ್ರದ ಪಂಡಿಲಕ್ಕ ಶುಭ ಏಕಾದಶ ಸ್ಥಾನ ಫಲಾಪ್ರಾಪ್ತಿಯರ್ಥಂ ಆ ನವಗ್ರಹನಾಕು ಪೂರ ಏಕಾದಶ ಸ್ಥಾನದ ಗುಂಡ ವಾರೀತದ ಆ ಪುಣ್ಯನು ವಾರೀತದ ಮುಹೂರ್ತನು ಅಥವಾ ನಮ್ಮ ಪಾಲಕ ಅನುಗ್ರಹ ಬೇರ ಅಂಚಿನ ಮುಹೂರ್ತ ನಮ್ಮ ಪಾಲಕ ಪ್ರಾಪ್ತಿಯಾಗುವುದು ಉದ್ದೇಶ ಕೂಡ ನವಗ್ರಹ ಪ್ರಾರ್ಥನೆಯನ್ನು ತಂದು ನವಗ್ರಹನಾಕಲ್ಲ ಆ ಧಾನ್ಯ ನಮ್ಮ ಧಾರಣ ತಂದು ಪಟನಾಕರ ಪೂರ ಆ ಕೈಶ್ಯಮಾನ ನಾಗಶಿರ ಪ್ರತಿಷ್ಠಾ ಮುಹೂರ್ತ ಸ್ವರೂಪದ ಸಿದ್ಧಿರಸ್ತು ಕಂಪನಿಗಳ ಆಶೀರ್ವಾದನು ನಮಗೆ ತಂದು ಆ ನಾಗದೇವಿಯರನ್ನು ಪ್ರತಿಷ್ಠೆ ನಂತರ ಸುಮುಹೂರ್ತವು ನಮ್ಮ ಮಾತಲ್ಲ ಸನ್ನಿಹಿತರಾಗಲ್ಲ. ಆ ಪ್ರಕಾರವಾದ ನಮ್ಮೊಂದು ಭಕ್ತಿನಂಚನ ದೇವದೇವಿಯರನ್ನು ಅಂಚನೆ ಗ್ರಾಮದೇವಿಯರನ್ನು ಅಂಚನೆ ಇಷ್ಟದೇವಿಯರನ್ನು ಅಂಚನೆ ಕುಲದೇವಿಯರನ್ನು ಮನಸಾಸ್ಪಣೆಯನ್ನು ತಂದು ಅಂಚನೆ ಸಾನ್ನಿಧ್ಯದ ಸತ್ಯವಾದಂಚನ ನಾಗದೇವರ ಸಹಿತ ನಾಗ ಯಕ್ಷಿಣಿ ಸಹಿತ ವಿಶೇಷವಾದ ಆ ರಕ್ತೇಶ್ವರಿ ಅಪ್ಪನ ಸಂಪೂರ್ಣವಾದಂಚನ ಅನುಗ್ರಹ ನಮ್ಮ ಪಾಲಕ ಪ್ರಾಪ್ತಿಯಾಗುವ ಪಡೆದು ಅಕಲ್ನ ಪಾದಾರವಿಂದಲ್ಲ ನಮ್ಮ ಪ್ರಾರ್ಥನೆಯನ್ನು ತಂದು ಪ್ರತಿಷ್ಠಾ ಕಾರ್ಯಗಳು ನಮ್ಮ ಅಪ್ಪನಲ್ಲ ಒಂದು ಪ್ರತಿಷ್ಠೆ ಕೊಡುವುದಿಲ್ಲ ನಕ್ಷತ್ರ ಸರಿಪಂಪಿನಿಂಚನಗೋಡು ವಾರ ಸರಿಗೋಡು ಕರ್ಣ ಸರಿಗೋಡು ತಿಥಿ ಸರಿಗೋಡು ಮುಹೂರ್ತ ಸರಿಗೋಡು ಅವಾಗ ಒಂದು ವಿಧವಾದಂತಹ ದೋಷಗಳು ಬರೆಯಲು ಸಾಧ್ಯ ಉಂಟು. ನಮ್ಮ ಪಂಚಾಂಗದ ಗುಣಗ 5 ಮುಹೂರ್ತನ 3 ಮುಹೂರ್ತನ ಇತ್ತಲ್ಲ ಮಾತ ಸಮ ಒಂದು ಪಡೆಯಲಾಗ್ತದೆ. ಆಗ ಮಾತ ಸಮ ಇತ್ತಿನಂಚನ ಒಂದು ಮುಹೂರ್ತನ ತಿಕ್ಕೊಡುವುದಿತ್ತಲ್ಲ 2 ವರ್ಷಗ 3 ವರ್ಷಗ ಒಂದಿದ್ದು ಮುಹೂರ್ತ ತತ್ತನ 2 ಮುಹೂರ್ತ ತಿಕ್ಕಲು ಸಾಧ್ಯ ಉಂಟು. ಆಗ ಒಂಜಿ ಆ ವಿಷಯಗಳು ನಮ್ಗೆ ಕೊರತೆಲೆ ಬರೆಯಲು ಸಾಧ್ಯ ಉಂಟು. ಆಂಡಲ ಐಟು ಓವು ಎಡ್ಡೆ ಪಂಪಿನಂತರ ವಿಚಾರ ವಿಮರ್ಶೆಯನ್ನು ತಂದು ನಮ್ಮ ಪಂಚಾಂಗಗಳು ಏತು ನಕ್ಷತ್ರ ಮುಹೂರ್ತ ಅಂದಿನ ಕೂಡ ತುಂಡಲ ಜ್ಞಾತಾಜ್ಞಾತವಾದ ನಮ್ಮ ಪ್ರತಿಷ್ಠೆಯನ್ನು ಪುನಂಚಿನ ಮುಹೂರ್ತವು ವಾರಿತದ ವಿಷಗಳಿಗೆ ಲಭ್ಯತೆ ಸಾಧ್ಯ ಉಂಟು. ಅವಾಗ ಅಂಚಿನ ವಿಷಗಳಿಗೆ ಪೂರವಾದ ಅಮೃತಗಳಿಗೆ ಪ್ರಾಪ್ತಿಯಾಗುವುದಿಲ್ಲ. ಕೇವಲ ಪ್ರಾರ್ಥನೆಯದ್ದು ಮಾತ್ರ ಸಾಧ್ಯ ಅಂತ ಆ ಪ್ರಕಾರವಾದ ಆ ನಮ್ಮೊಂದು ಭಕ್ತಿನಂಚಿನ ದೇವದೇವರನ್ನು ಪೂರ ಮನಸ ಸ್ಮರಣೆ ಮಾಡ್ಕೊಂಡು ನಮ್ಮ ಮುಲ್ಪಿನಂಚಿನ ಪ್ರತಿಷ್ಠಾ ಮುಹೂರ್ತಕ್ಕೆ ಪುನಂಚಿನ ವಾರಿತದ ವಿಷಗಳಿಗೆ ಇರುತ್ತಲ್ಲ ಐದು ಪೂರ ದೇವದೇವರನ್ನ ಪೂರ ಮತ್ತು ಪ್ರತಿಷ್ಠಾ ಮುಹೂರ್ತನು ಅಮೃತಗಳಿಗೆ ಆದ ಅನುಗ್ರಹ ಮತ್ತು ಆ ಮುಲ್ಪುರಂತರ ಪ್ರತಿಷ್ಠಿತ ಅವರ ಶುದ್ಧವಾದ ಸಾನ್ನಿಧ್ಯ 3 ಸನ್ನಿಹಿತ ಸಮಸ್ತ ಭಕ್ತಜನತೆಗೆ ಗ್ರಾಮ ರಾಷ್ಟ್ರಗಳು ಬರ್ಪುನಂಚಿನ ಆಪತ್ರೆಯನ್ನು ಪೂರ ಮತ್ತು ನಾಗದೇವಿಯರನ್ನರ ಆ ರಕ್ತೇಶ್ವರನರ ಸಂಪೂರ್ಣವಾದ ಅನುಗ್ರಹ ಸಮಸ್ತ ಭಕ್ತಜನಗಳಿಗೆ ಪ್ರಾಪ್ತಿಯಾದ ಮಾತೆರೆಗಳ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯರು ಪ್ರಾಪ್ತಿಯಾಗಲಕ್ಕ ಆ ನಾಗದೇವಿಯರ ರಕ್ತೇಶ್ವರರ ಅನುಗ್ರಹ ಕೊಡು. ನಮ್ಮ ಮಲ್ಪುನಂಚಿನ ಪ್ರತಿಷ್ಠೆಯನ್ನು ಎಡ್ಡ ರೀತಿಯಲ್ಲಿ ಸ್ವೀಕಾರ ಕೊಡು. ಅಂಜನ ಪ್ರತಿಷ್ಠಾ ಮೂರ್ತಿಗೆ ವಾರಿಸಿದ ವಿಷಯಗಳಿಗೆ ಇರ್ತಂದ್ರ ಐದು ಪೂರ ಪರಿಹಾರ ಮತ್ತು ಪ್ರತಿಷ್ಠಾ ಮೂರ್ತ ಅಮೃತಗಳಿಗೆ ಆದ ನಮ್ಮ ಪಾಲಕ ಅನುಗ್ರಹ ಪಡೆದು ಸನ್ನಿಧಾನಗಳು ಭಕ್ತಿಗಳು ಪ್ರಾರ್ಥನೆ. ಓಂ ಅನಂತಾನಂದನಾಗೇಶ ಅನಂತ ಫಲದಾಯಕ ಅನಂತ ಮೂರ್ತೆ ವಿಶ್ವಾತ್ಮ ನಾಗರಾಜ ನಮೋಸ್ತುತೇ. ನಾಗದೇವರ ಪಾದಾರಂತಕ್ಕೆ ಗೋವಿಂದಾನಿ ಗೋವಿಂದ. ರಕ್ತೇಶ್ವರಿ ಮಾರ ಪಾದಾರಂತಕ್ಕೆ ಗೋವಿಂದಾನಿ ಗೋವಿಂದ. ತದೇವ ಲಕ್ಷ್ಮೀ ಸುಗ್ರಂ ತದೇವಾಕಾರ ಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೇವಬಲಂ ತದೇವ ಲಕ್ಷ್ಮೀಪದೇ ತೇಂಗರಿ ನಮಸ್ಮರಾಮಿ. ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತು ಭವಂತೋ ಭವಂತೋ. ಯಥೋದ್ದೇಶವಾದ ನಮ್ಮ ಗ್ರಾಮದೇವರಿಂದ ಸೋಮನಾಥ ದೇವರಿಗೆ ಯಥಾಶಕ್ತಿಯಾದ ಸೇವೆ ಅಂದರೆ ಈ ಜಾಗದ ಗ್ರಾಮ ದೈವ ಕೊಂಡಣ್ಣ ಅಂಜಂದಾಯ ದೈವ ದೇವರಿಗೆ ಯಥಾಶಕ್ತಿ ಸೇವೆ
नाकाला अनुग्रह प्राप्ती आवडून प्रार्थना.
दुर्गां देवीं शरणमहं प्रपद्ये
दीपं दर्शयामि वेदं
आचमनीयं समर्पयामि अङ्गक्रियावाच आयतनवान् भवति नक्षत्राणामायतनं वेद आयतनवान् भवति आपो वै नक्षत्राणामायतनम् य एवं वेद योपामायतनं वेद आयतनवान् भवति पर्जन्यो वा अपामायतनम् आयतनवान् भवति यः पर्जन्यस्यायतनं वेद आयतनवान् भवति आपो वै पर्जन्यस्यायतनम् आयतनवान् भवति य एवं वेद योपामायतनं भवति यत्संवत्सरास्यायतनं वेद आयतनवान् भवति आपो वै संवत्सरस्यायतनम् आयतनवान् भवति य एवं वेद योपात्समागं प्रतिष्ठितां वेद प्रत्येव तिष्ठति यो वेद प्रकृतिनीलस्य यः परस्व महेश्वरः ब्रह्मलोके जये सर्पाः शेषनागपुरोगमाः नमोऽस्तु सर्पेभ्यां सुप्रीता भवतः विष्णुलोके जये सर्पाः वासुके प्रमुखास्तये नमोऽस्तु सुप्रीता प्रसन्ना सन्भुमे सदा
नमो तवे प्रीताः प्रसन्ना सन्तु मे सदा सर्पसत्क्रीतये सर्पाः आस्तिकेनाभिरक्षिताः नमो तवे प्रीताः प्रसन्ना सन्तु मे सदा धर्मलोके तये सर्पाः वैतरण्यां समाश्रिताः नमो तवे प्रीताः प्रसन्ना सन्तु मे सदा पृथिव्यां चैव ये सर्पाः बिलसंस्थिताः नमो तवे प्रीताः प्रसन्ना सन्तु मे सदा ॐ मलये चैव ये सर्पाः कार्कोटकप्रमुखाश्च ये नमो तवे प्रीताः प्रसन्ना सन्तु मे सदा नर्मदायै नमः प्रातं नर्मदायै नमो ऋषे नमोऽस्तु वर्मदे तुभ्यं त्राहि मां विषजप्रदः नागेन्द्रं शङ्खपालं कपिलमजगरं भासविं पद्मनागं कालिङ्गं गद्रपुत्रं सुविशधरमहाकालेयं दार्तराष्ट्रम् ओम सुतलमदस्वर्गं व्योमसंस्थं भूमिस्थं तक्षकाख्यं हरिवरशयनं शेषराजं नमामि फणामणिसहस्राणां छायोज्ज्वलमहोज्ज्वलं सर्वनागपतिं शेषं वन्दे नागेन्द्रम् अव्ययम् अनन्तानन्तनागेश अनन्तफलदायक अनन्तमूर्ते विश्वात्मं नागराज नमोऽस्तुते अखिलसर्पदेवतासहित श्रीनागराजाय नमः प्रार्थनां समर्पयामि ಸಪರಿವಾರ ಸಹಿತರಾನಂತರ ನಾಗದೇವಿಯಲ್ಲಿ ಅಂಚನೆ ರಕ್ತೇಶ್ವರಿ ದೇವಿನಿ ಪ್ರತಿಷ್ಠೆ ಮಂತೊಂದು ನಾಗದೇವಿಯ ಪರಿಪೂರ್ಣವಾದಂತಹ ಅನುಗ್ರಹ ನಮ್ಮ ಮಣ್ಣಿಗೆ ಪ್ರಾಪ್ತಿಯಾಗುವುದು ಭಕ್ತ ಜನಗಳಿಗೆ ಇಪ್ಪುನಂತರ ದುಷ್ಟಾರಿಷ್ಟ ಗೋಚರ ಪೂರ ಪರಿಹಾರ ಆಗುವ ಪಂಪಿನಂತರ ಉದ್ದೇಶಗಳು ಕೂಡ ಆದ ನಾಗದೇವಿಯರಿಗೆ ಅತ್ಯಂತ ಪ್ರಿಯವಾಯಿನಂಚನ ಆಶ್ಲೇಷಾಬಲಿ ಪೂಜೆನು ನಮ್ಮ ನಾಗದೇವಿಯರಿಗೆ ಅರ್ಪಣೆ ಮಾಡುತ್ತಿಲ್ಲ ಆ ಪ್ರಕಾರವಾದ ಓವಿ ಒಂಜಿ ಜೀವನ ಪೊರ್ಲು ನಡಪೋಡುವಂದಿತ್ತಂಡ ಭಗವಂತನ ಅನುಗ್ರಹ ಪಂಪಿನಂಚನಬೋಡುಗೆ ನಮ್ಮ ಪೂರ ಕೇವಲ ಭೂಮಿಡು ವಾಸ ಮಲ್ಪುನಾಕು ಈ ಭೂಮಿಡು ನನಗೆ ಸುಖಭೋಗಾದರೂ ಪ್ರಾಪ್ತಿಯಾಗುವಂದಿತ್ತಂಡ ಈ ಭೂಮಿದ ಕಾರಕತ್ವನು ಪಡೆಯಿನಂಚಿನ ನಾಗದೇವಿಯರನ್ನ ಅನುಗ್ರಹ ಪಂಪಿನಂಚನ ಬೋಡುಗೆ ನಮ್ಮ ಪೂರ ಸ್ಥಿರವಾದ ಉಂಟೋಡುವಂದಿತ್ತಂಡ ಈ ಭೂಮಿಲ ಒಂದು ಗುರುತ್ವಾಕರ್ಷಣ ಶಕ್ತಿ ಪಂಪಿನಂಚನ ಉಂಟು ಅಂಚನೆ ಈ ಭೂಮಿ ಓಲೊಂದು ಪಂಪಿನಂಚನ ವಿಚಾರಗಳು ಬಂದಾಗ ಪುರಾಣ ಪುಟಡು ಸಹಸ್ರ ಜಡೆಯುತ್ತಿನಂಚಿನ ಆದಿಶೇಷನ ತರೆತಮಿತ್ತಿ ಭೂಮಂಡಲ ಉಂಡು ಅಂಚನೆ ವೈಜ್ಞಾನಿಕವಾದಂತಹ ಸಿದ್ಧಾಂತಗಳು ಬಂದಾಗ ಗೋವೆ ಒಂಜಿ ವಸ್ತುವನ್ನು ದಿಯೋಡು ಒಂದಿತ್ತಂಡ ಅಲ್ಪ ಒಂಜಿ ವ್ಯವಸ್ಥೆ ಪಂಪಿನಂಚನ ಬೋಡು ಜಂಡ ಒಂಜಿ ವಸ್ತುವನ್ನು ನಮ್ಮ ದಿಯೋಡು ಒಂದಿತ್ತಂಡ ಒಂಜಿ ಮೇಲ್ಪಾವು ಈ ಭೂಮಿ ಇಂಚ ಒಂದು ಕೆನ್ನಗ ಈ ಭೂಮಿಗೆ ಓವೆ ಒಂಜಿ ಆಧಾರ ಇಜ್ಜಿ ಈ ಭೂಮಿ ಪಂಪಿನಂತರ ಸೂರ್ಯದೇವರಿಗೆ ಪರಿಭ್ರಮಣೆ ಬರುವುದು ಸೂರ್ಯದೇವರಿಗೆ ಸುತ್ತು ಬರ್ಕೊಂಡು 23 ಡಿಗ್ರಿ ವಾಲಿಕೊಂಡು ಸೂರ್ಯದೇವರಿಗೆ ಪರಿಭ್ರಮಣೆ ಬರತಕ್ಕಂತಹ ಭೂಮಿ ಪಂಪಿನಂಚನ ಅವಾಗ ಈ ಭೂಮಿ ಸೂರ್ಯದೇವರಿಗೆ ಪರಿಭ್ರಮಣೆ ಬರೋದು ಒಂದಿತ್ತಂಡ ಸೂರ್ಯಗಳ ಈ ಭೂಮಿಗಳ ಒಂದು ಆಕರ್ಷಣೆ ಪಂಪಿನಂಚನ ಉಂಡು ಐನೇ ಗ್ರಾವಿಟೇಷನ್ ಪಡೆದಿರುತ್ತಿದ್ದೀರಿ ಈ ಜನ ಗುರುತ್ವಾಕರ್ಷಣ ಶಕ್ತಿ ಪಡೆದಿರುತ್ತಿದ್ದೀರಿ ಸಂಸ್ಕೃತದಾನಗ ಕರ್ಷಣ ಶಕ್ತಿ ಪಡೆದಿರುತ್ತಿದೆ ಸರಿಯಾದಂಚಿನ ಕರ್ಷಣ ಪಂಪಿನಂಚಿನ ಅಂತ ಉಂಡಾವುಡ ಐನಿ ಸಂಕರ್ಷಣ ಅಂಚನ ಸಂಕರ್ಷಣ ಮೂರ್ತಿ ಏನು ಅನ್ನಕ್ಕೆ ನಾಗದೇವರಿಗೆ ಈ ಭೂಮಿ ಸ್ಥಿರವಾದ ಈ ಐತ ಕಕ್ಷೆಗೆ ಪರಿಭ್ರಮಣೆ ಬರೋಡು ಒಂದಿತ್ತಂಡ ನಂಗೆ ಒಂದು ವಾಹನ ಪೋಡು ಒಂದಿತ್ತಂಡ ಸಾಧಿಬೋದು ರೈಲು ಪೋಗೋಡು ಒಂದಿತ್ತಂಡ ಐಕೊಂಜಿ ಪಟ್ಟಿ ಪಂಪಿನಂಚನಬಹುದು ಅಂಚನೆ ಈ ಭೂಮಿ ಪೋಗೋಡು ಒಂದಿತ್ತಂಡ ಐತನೇ ಸಾಧಿ ಪಡೆದಿಜ್ಜಿ ಏರ್ಲೈಕ್ ಒಂದು ವ್ಯವಸ್ಥೆ ಮಾಡ್ತದಿಜ್ಜೇರಿ ಆಂಡಲ ಈ ಭೂಮಿ ಪಂಪಿನಂಚಿನ ಸೂರ್ಯದ ಪರಿಭ್ರಮಣೆ ಬರುವುದು ಒಂದಿತ್ತಂಡ ಐದು ಕಾರಣ ಏನು ಒಂದಕ್ಕೆ ನಾಗದೇವಿ ಅಂಚನೆ ಏಪ ಈ ನಾಗದೇವರಿಗೆ ಒಂದು ಕಷ್ಟ ಆಪುಂಡ ತರಿಟು ದೀನಂಚಿನ ಭೂಮಿ ದುನ್ನಾರೆ ಶುರು ಆಪುಂಡ ಆರು ಆ ಭೂಮಿನ ತಿರ್ತುಪಾಡಿ ಏನೆಂದಿತ್ತಂಡ ನಂಗೆ ಮಾತೆರೆಗಳ ಪ್ರಳಯ ಪಂಪಿನಂಚಿನ ಬತ್ತುದು ಪಡೆದ ಸಾಧ್ಯ ಉಂಡಿದೆ ಐದುದಾಬಲನೆ ಈ ಮಹೀಧರಾದ ನಮಃ ನಾಗದೇವಿಯನ್ನು ಮಹಿ ಪಂಡ ಭೂಮಿ ಪಡೆದು ಧರ ಪಂಡ ಧಾರಣೆ ಮಲ್ತಿನಾರು ಅಂಚನ ಭೂಮಿನೇ ಧಾರಣೆ ಮಲ್ತಿನಂಚನ ಆರು ನಮ್ಮನ್ನು ಧಾರಣೆ ಮಲ್ತೊಂದಿರಿಗೆ ನಮ್ಮ ಎಡ್ಡ ರೀತಿಯ ಜೀವನ ಮಲ್ಪೋಡುವಂತನ್ನ ನಾಗದೇವಿಯನ್ನು ಅನುಗ್ರಹಗಳು ನಾಮ ಮೂಲು 5 ಸೆನ್ಸನ್ನ 10 ಸೆನ್ಸ್ ನಿನ್ನ ಪಣದು ಲಡಾಯಿ ಮುಟ್ಟುವ ಜಗಳ ಮುಟ್ಟುವ ಆಂಡ ಇಡೀ ಭೂಮಂಡಲದ ವ್ಯವಸ್ಥೆಗೆ ಬಂದಾಗ ಈ ಭೂಮಿ ಪಂಪಿನಂತರ ನಾಗದೇವಿಯನ್ನ ಆದಿ ನಡುವೆ ಐದಾವರನೆ ಈ ಭೂಮಿಯ ಜೀವನ ಮಲ್ಪುನಂಚಿನ ಸಂದರ್ಭಗಳು ನಾಗವಧೆ ಮಲ್ತುಂಡ ನಾಗಬೀಜಿ ನಿರೋಧನ ಮಲ್ತುಂಡ ನಾಗ ಆಂಡರ ನಮ್ಮ ದತ್ತುಂಡ ಅಂಜನೆ ನಾಗ ಸಂಬಂಧವಾದಂತಹ ವೃಕ್ಷನು ಛೇದನ ಮಲ್ತುಂಡ ಅವು ದೋಷ ಅವು ಶಾಪ ಅವು ಕೋಪ ಪಂಟಾರ ಸಾಧ್ಯ ಎಂಚ ನಮ್ಮ ಇಲ್ಲಲು ನಮ್ಮ ಜೋಕ್ಲು ನಂಕ ಪೆದಂಬು ಪಾತೀರಿರುಂದಾನಗ ನಮ್ಮ ಮನಸ್ಸಿಗೆ ಏತು ಬೇನೆ ಪುಂಡ
ಅಂಚನೆ ಈ ಭೂಮಿಡು ನಮ ಇತ್ತೊಂದು ಏತು ನಾಗದೇವಿಯನ್ನ ಆರಾಧನೆ ಮಲ್ಪರೆ ಪುಂಡ ಆತ ನಾಗದೇವಿಯನ್ನ ಆರಾಧನೆ ಮಲ್ಪೊಡಿಗೆ ಐನು ಬಿಡುದು ನಾಗಗೆ ವ್ಯತಿರಿಕ್ತವಾದ ನಮ್ಮ ನಡಪೆರೆ ಪಿದಾಡಿಯ ಅಂದಿತ್ತುಂಡ ಐಡ್ದ ಅವರ ನಂಗೆ ಚರ್ಮ ರೋಗಗಳು ಬರೆಯರ ಸಾಧ್ಯ ಉಂಡು ಅಂಚನೆ ಶ್ರವಣೇಂದ್ರಿಯಲೆಗೆ ರೋಗ ಬರೆಯರ ಸಾಧ್ಯ ಉಂಡು ನೆತ್ತರಿಗೆ ಸಂಬಂಧವಾದಂಚನ ರೋಗಗಳು ಬರೆಯರ ಸಾಧ್ಯ ಉಂಡು ನಂಗೆ ನಿಸ್ಸಂತತಿಯಾಪಿನಂಚನ ದೌರ್ಭಾಗ್ಯಗಳು ಬರೆಯರ ಸಾಧ್ಯ ಉಂಡು ಅಂಚನ ದುರ್ಯೋಗನಪುರ ನಮ್ಮ ಕಳೆಯೋರು ಹೊಂದಿತ್ತುಂಡ ನಾಗದೇವಿಯನ್ನ ಅನುಗ್ರಹನ ನಮ್ಮ ಪಡೆಯುವುದಿಲ್ಲ ಐಡ್ದ ಅವರನಿ ಇಂಚಿನ ಇತ್ಯದ ಕಾಲಡು ನಂಗೆ ಉಪ್ಪಿರೆ ವ್ಯವಸ್ಥೆ ಇದ್ದಿ ಅಂಚನೆ ನಾಗದೇವಿಯರನ್ನು ನಮ್ಮ ಕುಲ್ಲಾವಡು ನಿತ್ತನದು ಬಹಳ ಕಷ್ಟ ಸಾಧ್ಯ ಅವಾಗ ಈ ಮಣ್ಣಡು ಸಾಮೂಹಿಕವಾದ ನಾಗದೇವಿಯನ್ನ ಸಂಕಲ್ಪ ಮಲ್ತೊಂದು ಕಿಂಚಿತ್ ಜಾಗಡು ನಾಗದೇವಿಯನ್ನ ಅನುಗ್ರಹ ಪ್ರಾಪ್ತಿಯಾವಡು ಪ್ರಪಂಚ ಉದ್ದೇಶ ಕೂಡ ಇನ್ನಿತ ದಿನ ನಾಗದೇವಿಯರನ್ನು ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕಾರ್ಯನಿ ನಾಗದೇವಿಯರಿಗೆ ಅರ್ಪಣೆ ಮಲ್ತಿಲಕ್ಕಾಂಡು ಅಂಚನೆ ಕಲಿಯುವುದು ನಾಗದೇವಿಯರಿಗೆ ಅತ್ಯಂತ ಪ್ರಿಯವಾದಂತಹ ಆಶ್ಲೇಷ ಬರಿ ಪೂಜೆ ಎಲ್ಲ ನಾಗದೇವಿಯರಿಗೆ ಅರ್ಪಣೆ ಮಲ್ತಿಲಕ್ಕಾಂಡು ಮಲ್ತಿನಂಚನ ಸೇವೆನಿ ನಾಗದೇವಿಯರಿಗೆ ಅನಂತಾಪಣದು ಸಾನ್ನಿಧ್ಯಗೂ ಸ್ವೀಕಾರ ಮಲ್ಕೊಡು ಅನಂತಾಪನ್ ಪೆರಂಜನ ಶಬ್ದವು ಅಂತ್ಯ ಇಜ್ಜ ಅಂದಿನ ಆಪಣದು ಅಂಚಿನ ಅನಂತ ಸ್ವರೂಪಿಯ ಅಂಚಿನ ನಾಗದೇವಿಯನ್ನು ಅನುಗ್ರಹ ಪ್ರಾಪ್ತಿಗೆ ಬಿಡಾದು ನಮ್ಮ ಆರಾಧನೆ ಅಂತ ಅಂತಂದ ಆದ್ರೆ ಅನಂತ ಪುಣ್ಯ ಫಲದ ನಮ್ಮ ಪಾಲದ ಅನುಗ್ರಹ ಮಕ್ಕಳಿಗೆ ಅಂಚಿನ ನಾಗದೇವಿಯನ್ನ ಪರಿಪೂರ್ಣವಾದಂಥ ಅನುಗ್ರಹ ಯಜಮಾನ ಸಹಕುಟುಂಬವು 10 ಸಂಸ್ಥೆಯನ್ನಾಕ್ಲೇವಿ ಈ ಮಣ್ಣಿಗೆ ಬರ್ತದೆ ಏರ್ಪೂರ ತನುಮನ ಧನ ಸಹಕಾರ ತಂದು ನಾಗದೇವಿಯನ್ನ ಆರಾಧನೆ ಮಲ್ಕೊಂದಿರ ಅಕಲ್ನ ಪಾಲದ ಇಪ್ಪುನಂಚನ ಪರಪ್ಪುನಂಚನ ದುಷ್ಟಾರಿಷ್ಟ ದೋಷನ ಪೂರ ಪರಿಹಾರ ಅಂತದು ಮಾತೆಗಳ ಸುಖ ಸಂತೋಷ ಸಮೃದ್ಧಿ ಶ್ರೇಯಸ್ಸು ಆಯಸ್ಸು ಆರೋಗ್ಯ ಐಶ್ವರ್ಯ ಸರ್ವತ್ರ ಅಭ್ಯುದಯನ ಅನುಗ್ರಹ ಅಂತದು ಮಾತೆರ್ನಲ್ಲ ಮಾನಲ್ಲ ಪ್ರಾಣಲ್ಲ ನಾಗದೇವಿಯ ರಕ್ಷಣೆ ಮಲ್ಪಡುವ ಪಡೆದು ನಾಗದೇವಿಯನ್ನ ಪಾದಾರವಿಂದಲು ಭಕ್ತಿಯ ಮಲ್ಪುನಂಚನ ಪ್ರಾರ್ಥನೆ ಓಂ ಅನಂತಾನಂತರಾಜೇಶ ಅನಂತಫಲದಾಯಕ ಅನಂತಮೂರ್ತೆ ವಿಶ್ವಾತ್ಮಂ ನಾಗರಾಜ ನಮೋಸ್ತುತೆ ಶ್ರೀ ನಾಗರಾಜಾಯ ನಮಃ ಪ್ರಾರ್ಥನಾನ್ವರ್ಪಯಾಮಿ ಸಾನ್ನಿಧ್ಯ ದೇವರ ಪಾದಾರಂದಗೆ ಗೋವಿಂದಾನಿ ಗೋವಿಂದ ಯಾನಿ ಕಾನಿ ಪಾಪಾನಿ ಜನ್ಮಾಂತರಕೃತಾನಿ ಯಾನಿ ದಾನಿ ವಿನಶ್ಯಂತೆ ಪ್ರದಕ್ಷಿಣಂತರೇ ಪರೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮಾ ಪಾಪಸಂಭವ ರಾಹಿ ಮಾಂ ಕೃಪಯಾ ದೇವಾ ಶರ್ಮಾದಿನಮುತ್ತರಾಂ ಕೈಗೆ ನೀರು ಬಾರದು ಸರಿ ಲಕ್ಕು ಭಗವಂತ ನೇಮದಲ್ಲಿ ಪುಣ್ಯರು ಕೂಡ ಪಕ್ಕ ಮಹಾಪೂಜಾರರು ಸಂದರ್ಭಣೆ ಕೂಡ ನಡೆಯುತ್ತಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಪ್ರಸಾದ ಓಂ ಕಾಯನ ವಾಚಾಮಚೇಂದ್ರ ವಹಂಚಮೂಢ ಮಹೇಂದ್ರ ವಹಂಧ್ಯಾಪನಾ ಭಾವಕತೆ ಸಭಾವತ ಕಾರೋಮ್ಯ ದಸಗತ ಪರ ಶ್ರೀನಾರಾಯ ಸಮರ್ಪಯಾಮಿ. ओम नागाय नमः पादो पूजयामि सर्पाय नमः जंगे पूजयामि कपिलाय नमः जाने पूजयामि कालियाय नमः कल्पो पूजयामि शंखफलाय नमः पूजयामि अश्वत्थाय नमः पूजयामि नवग्रहस्य ओम अनंताय नमः तुलसीपत्रं समर्पयामि संकर्षणाय नमः गंगाराजपत्रं समर्पयामि परमात्मने नमः जातीपत्रं समर्पयामि विश्वरूपिणे नमः अपामार्गपत्रं समर्पयामि पद्मनाभाय नमः बिल्वपत्रं समर्पयामि परमात्मने नमः करवीरपत्रं समर्पयामि परमधाम्ने नमः शमीपत्रं समर्पयामि श्रीकंठाय नमः अर्जुनपत्रं समर्पयामि सर्वशस्त्रधारिणे नमः वृत्तकान्तिपत्रं समर्पयामि ओम लक्ष्मीपते नमः गरुडपत्रं समर्पयामि हरये नमः ओम धर्माय नमः कपिलाय नमः वसवे नमः वासुदेवाय नमः अनंताय नमः पुलिकाय नमः विशालाय नमः रक्षकाय नमः दिव्याय नागराजाय नमः नवशाय नमः महाभूताय नमः विशालाय नमः वासुदेवाय महानागराजाय नमः
कम्मलकाय नमः अष्टोदकाय नमः विशेषाय नमः महानागाय नमः धूमकेतुवे नमः रेणुकाय नमः चतुर्थावरण पूजां समर्थनागाय नमः शङ्खपालनागाय नमः पादुकेनागाय नमः कपिलनागाय नमः पंचमावरण पूजां समर्पयामि नमः वायुवे नमः कुबेराय नमः ईशानाय नमः ओम षष्ठमावरण पूजां समर्पयामि वज्राय नमः शक्तिये नमः दण्डाय नमः कुशलाय नमः हलाय नमः सप्तमावरण पूजां समर्पयामि ओम महापद्माय नमः पद्माय नमः शंखवालाय नमः मकराय नमः कच्छपाय नमः मुकुंदाय नमः कंदाय नमः नीलाय नमः करुवाय नमः दिग्भाषिन्ये नमः ईशदा स्वापाय नमः ईशदापहाराय नमः नवावरण पूजां समर्पयामि व्यालाय नमः कुम्भनाशाय नमः हरिभूषणाय नमः चिदिकाशिन्ये नमः चक्षुश्रवणे नमः काकोदकाय नमः प्रणामण्ये नमः दशमावरण पूजां समर्पयामि इति अष्टोदशना पूजा कर्म करिष्ये नमः ओम सहस्रमणमण्डिताय नमः ओम भूतलाय नमः ओम सर्वकामाय नमः ओम इष्टतत्पाय नमः ओम हरिप्रियाय नमः ओम विष्णुज्वाल ओम रसादलालङ्कृतेवपण्डिताय नमः ओम दियदर्शनाय नमः ओम दानप्रियाय नमः ओम जयक्षेत्रय नमः ओम अचलाय नमः ओम शाश्वताय नमः ओम सत्यात्मने नमः ओम सत्यसङ्कल्पाय नमः ओम सत्यध्येयमनाचार्याय नमः ओम आचार्याय नमः ओम ब्रह्मध्येयाय नमः ओम हरिमर्दनाय नमः ओम पूर्णाय नमः ओम पूर्णसद्गुणभूषणाय नमः ओम भूमण्डलसुकोदत्ते नमः ओम सुगादाय नमः ओम सुगरूपवरे नमः रुद्रराजकाय नमः ओम कपिलाय नमः ओम मुलिकाय नमः ओम सर्पाय नमः ओम नागराजाधिराजकाय नमः इति अष्टोदशना पूजां समर्पयामि भाते साविदां महाराजाय नमः सर्वस्याप्ते सर्वस्वीते सर्वमेव यो वेदादो सुरप्रोक्तो वेदान्तेन प्रतिष्ठितः तस्य प्रकरणेनस्य यः परस्य महेश्वरः ಅವರ ಕುಲದೇವರು ಗ್ರಾಮದೇವರು ದೈವದೇವರು ಆರಾಧನೆ ಮತ್ತೊಂದು ಬರ್ತಿದ್ದ
ಮನೆದೇವಿ ಅಂಜನೆ ಈ ಜಾಗದ ಆರಾಧನೆ ಮಾಡ್ತಿದ್ದ ನಾಗದೇವಿ ನಾಗಕನ್ಯಕ ರಕ್ತೇಶ್ವರಿ ದೇವಿ ದುಂಬದಿಯೊಂದು ಸ್ಥಳದಲ್ಲಿದ್ದ ಬರಗದ ದೇವಿ ದುಂಬದಿಯೊಂದು ದೇವರ ಪ್ರಾರ್ಥನೆ ಮಾಡ್తుంది ಸುಮಾರು 2 ವರ್ಷದ ತುಂಬು ಈ ಜಾಗದ ಅಷ್ಟಮಂಗಳ ಭ್ರಷ್ಟದೀಪನ ಸಂದರ್ಭಗಳು ನಮಗೆ ರಕ್ತೇಶ್ವರಿ ಕ್ಷೇತ್ರ ಆವಡು ಪಡೆದು ತೋಜುತ್ತಂದು ಇವಾಗ ಐಕಬೋಡ ಪ್ರಚಿತ್ತ ಸಾಧಿವು ಪಡೆದು ಜ್ಯೋತಿಷ್ಯರ ಮುಖಾಂತರ ಕೇಳಿದ ಸಂದರ್ಭಗಳು ಯಥಾಶಕ್ತಿಯ ನಾಗದೇವಿಯನ್ನ ಪುನಃ ಜೀರ್ಣೋದ್ಧಾರ ಮಾಡ್ತಂದು ಅಲ್ಪನೆ ಆ ನಾಗದೇವರನ್ನ ಬರಿಟ್ಟು ರಕ್ತೇಶ್ವರಿ ನಂಬಲು ಅದೇ ಪ್ರಕಾರವಾದ ಮೂದೋಡಿ ಪ್ರಚಿತ್ತ ರಕ್ತೇಶ್ವರಿನ ಜಾಗೃತಿಂಚಿತ್ತ ಮಣ್ಣನ್ನು ಕೊಡುತ್ತದೆ ಆ ರಕ್ತೇಶ್ವರಿ ಕಟ್ಟಡ ಬಾಳ್ದು ಆ ರಕ್ತೇಶ್ವರಿ ನಮ್ಮಣ್ಣ ಅಥವಾ ನಾಗನಿಗೆ ನಮ್ಮಣ್ಣ ನಮ್ಮ ಈ ಜಾಗ ಈ ಸ್ಥಳದ ಈ ಜನ ಪರಿಸರ ಪ್ರಪಂಚಿತ ಸಮಸ್ತ ವಿಧವಾದ ಕಷ್ಟ ಕಾರ್ಪಣ್ಯ ದುರಿತ ಮಾತ ದೂರ ಆಪುಂಡು ಪಡೆದು ನಮಗೆ ಜ್ಯೋತಿಷ್ಯ ಮುಖಾಂತರದ ಚಿಂತನೆ ಬೈದಂದು ಅಂಜನೆ ಚಿಂತನೆ ಬಂಡಿ ಪ್ರಕಾರವಾದ ನಮಕ್ ಗೋಡಾ ಪ್ರಜಿತ್ನ ಮಾತಾ ಜನಕಲ ಒಟ್ಟುಗೂಡಾಡು ಯಥಾಶಕ್ತಿಯಾದ ಅಕಲ ಬೇಡಿದ ಧನ ಬಲ ಧನ ಮಾತ ಸಂಗ್ರಹ ಮಂತಂದು ಮುರಣಿ ಇದು ಒಕ್ಕ ಇನಿ ಮುಕ್ತ ಯಥಾಶಕ್ತಿ ಅಂಚಿತ್ನ ಆ ನಾಗಕನ್ನಿಗ ನಾಗದೇವಿ ಅದೇ ಪ್ರಕಾರವಾದ ರಕ್ತೇಶ್ವರಿ ದೇವಿಯರನ್ನ ಪ್ರತಿಷ್ಠಾಪನೆ ಮಂತಂದು ಬ್ರಹ್ಮಕಲಶ ಮಂತಂದು ಇತ್ಯಾದಿ ಈ ಕೊತ್ತಲು ಆ ಮಹಾಮಂಗಳಾರತಿ ಮಂತ ಮಹಾಮಂಗಳಾರತಿ ಮಂತಚಿತ್ನ ಈ ಸಮಯನು ದೇವಿಯನ್ನ ಪ್ರಸನ್ನ ಕಾಲ ಅನ್ಕೊಂಡ್ಬೇಕು ದೈತ್ಯಕ್ಕೆ ಮಣ್ಣಂದ ನಮಕ್ ಕೊಂಚ ಮನಸ್ಸಾಯಿ ಪಕ್ಕ ವಾನೀತಿ ಸಂತೃಪ್ತಿ ಭಾವ ನಮಕ ಪ್ರಾಪ್ತಿ ಆಗೊಂಡ ಅಂಜಿತ್ನ ನಾಗದೇವಿರನೆ ಅಥವಾ ಯೌವನಿ ದೇವಿರನೆ ಆವಾಹನ ಮಂತೊಂದು ಅರ್ಘ್ಯ ಪಾದ್ಯ ಉಪಚಾರ ಷೋಡಶೋಪಚಾರ ಪೂಜೆ ಮಂತೊಂದು ಮಹಾಮಂಗಳಾರ ಸಂದರ್ಭ ಆ ದೇವಿಯನ್ನ ಅನುಗ್ರಹ ನಮಕ್ ಪ್ರಾಪ್ತಿ ಆಗೊಂಡಿಯ ಆ ಪ್ರಕಾರವಾದ ಶ್ರದ್ಧಾ ಭಕ್ತಿ ಪುರಸ್ಕಾರವಾದ ದಯಗೊಂಡ ನಮಕ್ ದೇವಿಯರಿಗೆ ದಾದ ಕೊರಲಿ ಮಣ್ಣಂದ ಶ್ರದ್ಧೆಲ ಭಕ್ತಿಲ ಮಾತ್ರ ದಯಗೊಂಡ ಬಾಕಿ ಮಾತ್ರ ದೇವಿಯೇ ನಮಕ್ ಕೊಡ್ತೀನಿ ಐನು ನಮ್ಮ ದೇವಿಯರಿಗೆ ನಮ್ಮ ಅರ್ಪಣೆ ಮಾಡ್ತೀನಿ ಎಂಚ ಶ್ರದ್ಧೆ ಇಟ್ಲ ಭಕ್ತಿ ಇಟ್ಲ ಅಂಜಾಯ್ಕೊಂಡ ಒಂದು ಐದು ಅಡಿ ಅಂದ ಆ ದೈಕ್ಕೆ ನೀರ್ಲ ಗೊಬ್ಬರದ ಪಂಡ ಮಾತ್ರ ಅವು ಬೆಳೆದು ಮಲ್ಲಾದ ಐಟು ಫಲ ಕೊಡೋ ಸಾಧ್ಯತೆ ಉಂಟು ಅಂಜನೆ ಕಲಿಗೊಟ್ಟು ನಮ್ಮ ಶ್ರದ್ಧಾಭಕ್ತಿ ಪುರಸ್ಕಾರ ಉಭಯ ಒಂದೇ ಪೂಜೆ ಪುರಸ್ಕಾರ ಮಾಡ್ತಿದ್ದಲ್ಲ ಆ ಪೂಜೆದ ಫಲ ಸಂಪೂರ್ಣವಾದ ನಮಗೆ ಪ್ರಾಪ್ತಿ ಆಪುಂಡು ಪಂಡು ಶಾಸ್ತ್ರ ವಿಚಾರ ಆ ಪ್ರಕಾರವಾದ ಪತ್ತ ಪೆಜ್ಜೋಕಲು ವಂಜ ಪೆಜ್ಜೋಕಲ್ನಿಕ ಸೇರೊಂದು ಶ್ರದ್ಧಾಭಕ್ತಿ ಪುರಸ್ಕಾರವಾದ ಯಥಾಶಕ್ತಿ ಆದ ನಾಗ ಕನ್ನಿಕ ಅದೇ ಪ್ರಕಾರ ರಕ್ತೇಶ್ವರಿ ದೇವರ ಪ್ರತಿಷ್ಠಾಪನೆಗೊಂಡು ಮಹಾಮಂಗಳಾರತಿ ಮಂತ್ರ ಪೂಜೆ ದೇವಿಯ ಸಂಪೂರ್ಣವಾದ ಸ್ವೀಕಾರ ಮಂತಂದು ಪೂಜೆ ಮಂತ್ನಾಗ ಅದೇ ಪ್ರಕಾರವಾದ ಆ ಯಾದಲ್ಲ ಆ ಲೋಪ ದೋಷ ಮಾದ ಇತನಲ್ಲ ಐನ ಆ ದೇವಿಯ ಭಂಡಾರ ಸಮರ್ಪಣೆ ಮಂತಂದು ಅಂಜನೆ ಏರು ಆ ಶ್ರದ್ಧಾಭಕ್ತಿ ಪುರಸ್ಕಾರವಾದ ವಾವ ರೀತಿಯ ಸಹಕಾರ ಮಂತ್ರ ಗೊತ್ತಿದ್ದಿ ಮಾತೆಲ್ಲ ಮಂತ್ರಿಯ ಸಹಕಾರ ಕಿಂಚಿತ್ತಾಯ ಸಹಕಾರನ ಪರ್ವತಾನ ಆ ದೇವಿರಿ ಎನ್ನೆಂದು ಅಕಲಿಗೆ ವಾವನ್ಯ ಕಷ್ಟ ಇತ್ತನಲ್ಲ ಅವು ಮಾತ ನಿವಾರಣೆ ಬರ್ತದೆ ಈ ಪರಿಸರವು ಏನೆಗಿಲ್ಲ ಕಷ್ಟ ಬರಂದೆ ವಾವನ್ಯ ಮೃತ್ಯು ದೋಷ ಬರಂದೆ ಮಾತರೆಗಳ ಸುಕೊಟ್ಟು ಜೀವನ ಮಂತ್ರಿನ ಶಾಂತಿ ನೆಮ್ಮದಿ ಜೀವನ ಮತ್ತು ಯೋಗನ ಭಾಗ್ಯನ ಕೊಡ್ದು ರಕ್ತೇಶ್ವರಿ ನಾಗದೇವಿರಿ ನಾಗಕನ್ನಿಕಾ ದೇವಿಯ ನಂಬಿಕೆ ಪ್ರತಿಷ್ಠಾಪನೆ ಮಂತ್ರಿಗೆ ನಮ್ಮ ಕೆಟ್ಟೆ ಹಣ್ಣಿಗೆ ಪಂಡಿತ ಪಾತಿರನೆ ಆ ನಾಗದೇವಿರಿ ನಾಗಕನ್ನಿಕಾ ದೇವಿ ರಕ್ತೇಶ್ವರಿ ದೇವಿ ಅನುಗ್ರಹ ಮತ್ತು ಕೊಡ್ದು ಉತ್ತರೋತ್ತರದ ಅಭಿವೃದ್ಧಿ ಮಂತ್ರಿಕ ದೇವಿಯ ಅನುಗ್ರಹ ಮತ್ತು ಪಡೆಯುವ ಕಣದೆ ಆ ಮಹಾಮಂಗಳಾರ್ತಿದ ಪ್ರಸನ್ನ ಕಾಳು ಮಾತ್ರ ಮಂತ್ರಿನ ಪ್ರಾರ್ಥನೆ ಓಂ ಬಂದಗಾದೇವ ನಿರ್ದೇವೋ ವಡಂತೋ ನಾಗನಾಮಕಃ ವಿಷ್ಣು ಶ್ರೀರಾತ್ಮನೇ ತುಭ್ಯಂ ನಾಗರಾಜಾಯತೆ ನಮಃ ಶ್ರೀ ನಾಗರಾಜ ದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಮಾತ್ರೆಲ್ಲ ಪಂಡೆ ಸ್ವಸ್ತೆ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ನಾಗರಾಜ ನಾಗರಾಜನ ಬಾಧಾರಕ್ಕೆ ಗೋವಿಂದಾಣಿ ಗೋವಿಂದ ಅಲ್ಪ ತಟ್ಟೆ ಬರ್ಕೊಂಡು ತಟ್ಟೆಗೆ ಅರಿಬಾರ್ದೆ ಏರ್ಲ ತಕ್ಕೊಡ್ಸಿ ಸಾಮಾಜಿಕ ಮುಖಂಡರ ಕೈಗಳು ಅಂತಾನೆ ನಮ್ಮಲ್ಲಿ ಆತ್ಮೀಯ ರಾಜ್ಯ ಕಿಶೋರ ದೇಶದ ನಮ್ಮ ಗುರುಗಳೇ ಭಗವಾನ್ ಶ್ರೀ ನಾಗರಾಜ ದೇವರು ಯಥಾಂ ಕೋಡದಂಟು ಅನ್ನ ಕಾಯ್ದಿತ್ತು ಬರ್ತು ಬಂತಾರೆ ಪೂಜೆ ಸಂಪೂರ್ಣವಾದ ಮಂತ್ರ ಕೊಡ್ತಾ ಆಯ್ತು ಪುಣ್ಯವಾದ ಅನುಗ್ರಹ ಮಂತ್ರ ಕೊಡ್ತಾ ಅದೇ ರೀತಿಯಾದ ಮಾತೆಲ್ಲ ಪರವಾದ ಈ ಕೋಟಿರ್ತೀನಿ ಸಂಕಲ್ಪ ಬಂತಾರೆ ಅಂಚಿತ್ತ ಆ ಪೂಜೆ ಪುಣ್ಯ ಪ್ರಸಾದ ಈಗ ಮುಗಿಸ್ಕೊಂಡು ನೀರು ಪಾಡಿ ಆದ ಬಂದಗಲಿ ಮಾತ್ರೆಗಳ ಅಭಿಷ್ಟ ಸಿದ್ಧಿಯಾದ ಉತ್ತರೋದರ ಅಭಿವೃದ್ಧಿ ದೇವಿಗೆ
ನಿರ್ಮಾಣ ಸಂದರ್ಭದಲ್ಲಿ ನಿರಂತರವಾಗಿ ಕಳೆದ 2 ವರ್ಷಗಳಿಂದ ದುಡಿಯುವಂತ ನಮ್ಮ ಪ್ರಮುಖ ಪದಾಧಿಕಾರಿಗಳಿಗೆ ಆ ಬಳಿಕ ಕೊರೋನಾ ಸಂದರ್ಭದಲ್ಲಿ ಕೂಡ ವಿವಿಧ ಸಾಮಾಜಿಕ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ ಕ್ಷೇತ್ರದ ವತಿಯಿಂದ. ಇದೀಗ ಕಳೆದ 2 ತಿಂಗಳಿಂದ ಈ ಕಟ್ಟೆಯ ನಿರ್ಮಾಣಕ್ಕೋಸ್ಕರ ಹಗಲು ರಾತ್ರಿ ಅವಿರತವಾಗಿ ಶ್ರಮಿಸಿದಂತ ಪ್ರಮುಖರನ್ನ ಗೌರವಿಸುತ್ತಿದ್ದೇವೆ. ಸೋಮೇಶ್ವರ ಗ್ರಾಮದ ನಮ್ಮ ಸ್ಥಳೀಯ ಪುರಸಭಾ ಸದಸ್ಯರ ದೇವಾನಂದ ಶೆಟ್ಟಿ ದಯಮಂದಿರದಲ್ಲಿ ದೇವಾನಂದ ಶೆಟ್ಟಿ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ದುಡಿಯುತ್ತಾ ದೇವಾನಂದ ಶೆಟ್ಟಿ ನಮ್ಮೆಲ್ಲರ. ಇನ್ನೊಬ್ಬರು ದಿನೇಶ್, ಇವರು ಕೂಡ ಹಗಲು ರಾತ್ರಿ ಶ್ರೀ ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸಿದ್ದಾರೆ. ಕೈಂಕ ಟ್ರಾನ್ಸ್ಫರ್ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ಲಕ್ಷಣ ಹರಿಣಾಕ್ಷ ಇವರಿಗೆಲ್ಲ ಕ್ಷೇತ್ರದ ಪರವಾಗಿ ಸೌಮ್ಯ ಸಂಭಾವನೆಲ್ಲ ಮತ್ತು ದೂರ ಒಟ್ಟಿಗೆ ಕೇಳಿ ಅದರ ದೂರ ಪರವಾಗಿ ಶೇಖರಣೆಗೆ ಗೌರವ ಕ್ರಮ ಕೊಡುತ್ತೇವಲ್ಲ ಆಯ್ತಾ. ಒಟ್ಟಿಗೆ ಚೇತನ ಶಕ್ತಿ ದಯಾನಂದ ವೇದಿಕೆ ಬರಲು ಅದೇ ರೀತಿ ಬೆಂಗಳೂರಿಗೆ ನಿರಂತರ ಸಹಕಾರ ಕೊಡುವ ಕೊರಗಜ್ಜ ಸೇವಾ ಸಮಿತಿ ಮತ್ತು ಮಹಿಳಾ ಸೇವಾ ಸಮಿತಿ ಕೊರಗಜ್ಜ ಸೇವಾ ಸಮಿತಿ ಮತ್ತು ಮಹಿಳಾ ಸೇವಾ ಚೈತ್ರ ಸೇವಾ ಕಾಂಡದ ಅಂತಾನೆ ಇಡೀ ನಿಖಿಲಿನ ನಕ್ಷತ್ರ ನಾಯಕ ತುಂಬ ಅಭಿನಂದನೆ. ಅದೇ ರೀತಿ ಅದರಿಂದ ಶಾಮಿಯಾನ ಮತ್ತು ಮಸ್ತ್ ಧನಸಹಾಯ ಬಂಧನಿಗಳಿಗೆ ತುಂಬದ ಧನಸಹಾಯ ಮಂತ್ರಿ ಅದಕ್ಕೆ ರಾಸಾಯನಿಕ ಸಕಲೇಶ್ವರ ಕರಡು ಅವೇಕ ಬಗಂಬಿಲದ ಸತ್ಯನಾರಾಯಣ ಮಂದಿರದ ಮಟ್ಟಿನ ಸಮಾನ ಅಂಜನೆ ಆರೆ